ಬಾಲಾಂಜನೇಯ ಜಿಮ್ನಾಶಿಯಂನ 75ನೇ ವರ್ಷದ ಆಚರಣೆಯ ಅಂಗವಾಗಿ ನಡೆಸಲಾದ 47ನೇ ಸೀನಿಯರ್ ಮತ್ತು 39ನೇ ಮಹಿಳೆಯರ ಪವರ್ ಲಿಫ್ಟಿಂಗ್ ಸ್ಪರ್ಧೆಯ ಬಹುಮಾನ ವಿತರಣೆ ಮತ್ತು ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಎ ಸದಾನಂದ ಶೆಟ್ಟಿ ವಹಿಸಿದ್ರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯಾತಿ ಗಣ್ಯರು ವಿಜೇತರಿಗೆ ಬಹುಮಾನವನ್ನು ವಿತರಿಸಿದ್ರು. ಬೆಸ್ಟ್ ಲಿಫ್ಟರ್ ಫಾರ್ ಮೆನ್ ಮಹಾರಾಷ್ಟ್ರದ ಸಾಹಿಲ್ ಉತ್ತೇಕರ್ ಇವರು ಪಡೆದರು. ಮಹಿಳೆಯರ ಬೆಸ್ಟ್ ಲಿಫ್ಟರ್ ಪ್ರಶಸ್ತಿಯನ್ನ ದೆಹಲಿಯ ಶೋಭಿತಾ ಪಡೆದರು. ತಂಡ ಪ್ರಶಸ್ತಿಯನ್ನ ಪುರುಷರ ವಿಭಾಗದಲ್ಲಿ ಮಹಾರಾಷ್ಟ್ರ ತಂಡ ಚಾಂಪಿಯನ್ ಆಗಿಯೂ ಮಧ್ಯಪ್ರದೇಶ ತಂಡ ರನ್ನರ್ಸ್ ಅಪ್ ಹಾಗೂ ಕರ್ನಾಟಕ ತಂಡವು ತೃತೀಯ ಸ್ಥಾನಿಯಾಗಿ ಮೂಡಿಬಂತು. ಮಹಿಳೆಯರ ವಿಭಾಗದ ಚಾಂಪಿಯನ್ಶಿಪ್ ಅನ್ನ ಮಹಾರಾಷ್ಟ್ರ ತಂಡವು, ರನ್ನರ್ಸ್ ಅಪ್ ತಮಿಳುನಾಡು ತಂಡವು, ತೃತೀಯ ಸ್ಥಾನೀಯವಾಗಿ ಹರಿಯಾಣ ತಂಡವು ಪಡೆದುಕೊಂಡಿತು. ಈ ಒಂದು ಸ್ಪರ್ಧಾಕೂಟದ ಯಶಸ್ಸಿಗಾಗಿ ದುಡಿದ ವಿವಿಧ ರಾಜ್ಯಗಳ ತೀರ್ಪುಗಾರರನ್ನ ಮತ್ತು ಬಾಲಾಂಜನೇಯ ಜಿಮ್ನಾಶಿಯಂನ ಕಾರ್ಯಕರ್ತರನ್ನ ಗೌರವಿಸಲಾಯಿತು. ಕೊನೆಯಲ್ಲಿ ಬಾಲಾಂಜನೇಯ ಜಿಮ್ನಾಶಿಯಂನ ಗೌರವ ಕಾರ್ಯದರ್ಶಿ ಸತೀಶ್ ಕುಮಾರ್ ಕುದ್ರೋಳಿ ಸರ್ವರಿಗೂ ಒಂದನ್ನು ಅರ್ಪಣೆಯನ್ನ ಮಾಡಿ ಗೌರವಿಸಿದ್ರು. ಬಹುಮಾನ ವಿತರಕರಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಕೆಐಒಸಿಎಲ್ನ ಆಡಳಿತಾಧಿಕಾರಿ ಮುರುಗೇಶ್, ಮಂಗಳೂರು ಉದ್ಯಮಿಗಳಾದ ವಾಸುದೇವ್ ಭಟ್, ಎಸ್ಎಲ್ ಶೇಟ್ ಜ್ಯುವೆಲ್ಲರ್ಸ್ನ ಮಾಲಕರಾದ ಎಂ ಪ್ರಶಾಂತ್ ಶೇಟ್, ಆಡಳಿತ ಪಾಲುದಾರರಾದ ಆನಂದ್ ಪ್ರಭು, ಬ್ಯಾಂಕ್ ಆಫ್ ಬರೋಡಾದ ಜನರಲ್ ಮ್ಯಾನೇಜರ್ ಗಾಯತ್ರಿ ಆರ್ ಸೋನಲ್, ಯೂತ್ ಸರ್ವಿಸ್ ಮಂಗಳೂರಿನ ಡೆಪ್ಯೂಟಿ ಡೈರೆಕ್ಟರ್ ಪ್ರದೀಪ್ ಡಿಸೋಸಾ, ಕರ್ನಾಟಕ ರಾಜ್ಯ ಪೆನ್ಷನರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಮಹಾದೇವಯ್ಯ ಮಠಪತಿ, ಪವರ್ ಲಿಫ್ಟಿಂಗ್ ಇಂಡಿಯಾದ ಸೆಕ್ರೆಟರಿ ಪಿಜೆ ಜೋಸೆಫ್, ಮೂಡಾದ ಮಾಜಿ ಅಧ್ಯಕ್ಷರಾದ ತೇಜೋಮಯ ಹಾಗೂ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಸತೀಶ್ ಕುಮಾರ್ ಕುದ್ರೋಳಿ, ಬಾಲಾಂಜನೇಯ ಜಿಮ್ನಾಶಿಯಂನ ಅಧ್ಯಕ್ಷರಾದ ಉಮೇಶ್ ಗಟ್ಟಿ ಮುಂತಾದವರು ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು. I am very pleased and proud to participate in this function on behalf of Bank of Baroda. These kinds of powerlifting and morning I participated in one kabaddi program. So these games enhance the health of the citizens of the country and which is very important to the nation. And Balanjana Gymnasium is organizing this national event and distributing the prizes to the winners. And on behalf of Bank of Baroda and myself, we wish and congratulate all the participants. Thank you all. ಭಾರತ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಆಚರಿಸುವ ಸುಸಂದರ್ಭದಲ್ಲಿ ಇವತ್ತು ಬಾಲಾಂಜನೇಯ ಜಿಮ್ನಾಸಿಯಂ ಕೂಡ ತನ್ನ ಈ ಒಂದು 75ನೇ ಸಂಭ್ರಮಾಚರಣೆಯ ಪ್ರಯುಕ್ತ ಏನು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಹೇಳಿದರು, ಸಾಕಷ್ಟು ಜನ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಪಟುಗಳನ್ನು ಈ ಒಂದು ಸಂಸ್ಥೆ ಕೊಟ್ಟಿರುವಂಥದ್ದು ಖಂಡಿತವಾಗಲೂ ದೊಡ್ಡ ಕೊಡುಗೆ. ನಮಗೆಲ್ಲರಿಗೂ ತಿಳಿದ ಹಾಗೆ ಪವರ್ ಲಿಫ್ಟಿಂಗ್ ಹೇಳಿದರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಸಾಧನೆಗಳನ್ನು ಹೇಳಿದರೆ ಪವರ್ ಲಿಫ್ಟಿಂಗ್ ಸ್ಪರ್ಧಾಳುಗಳು. ಹಾಗಾಗಿ ತನ್ನದೇ ಆದಂತಹ ಕೊಡುಗೆ ಪವರ್ ಲಿಫ್ಟಿಂಗ್ ಕಡೆಯಿಂದ ಇದೆ. ಈ ಒಂದು ವಿಷಯಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಭಾಳ ಉತ್ತಮವಾಗಿ ಆಯೋಜನೆಯಾಗಿದೆ ಈ ಕಾರ್ಯಕ್ರಮವು. ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಕ್ರೀಡಾಪಟುಗಳು ಒಂದು ಸ್ಪರ್ಧೆಯನ್ನು ಮಾಡಿ ಒಂದು ಹಂತಕ್ಕೆ ಬರ್ತಾರೆ, ಆದರೆ ಮತ್ತೆ ಆ ಕ್ರೀಡಾಪಟುಗಳು ತನ್ನ ಜೀವನ ಪೂರ್ತಿ ತನ್ನ ಉಸಿರಿರುವವರೆಗೆ ಈ ಕ್ರೀಡೆ ಬಗ್ಗೆ ಅಭಿಮಾನ ಇದ್ದು ಸಾಕಷ್ಟು ಜನ ಯುವತಿಯರನ್ನು ಕ್ರೀಡೆಯಲ್ಲಿ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವುದು ನಮಗೆ ಸಂತಸದ ವಿಚಾರ. ಕುಮಾರಿ ಶ್ರದ್ಧಾ ಮತ್ತು ಆದಿತ್ಯ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಬಾಲಾಂಜನೇಯ ಜಿಮ್ನಾಶಿಯಂನ ಉಪಾಧ್ಯಕ್ಷರಾದ ಎಂ ಜಯರಾಮ್ ಅವರು ಸ್ವಾಗತಿಸಿದ್ರು. ಬ್ಯೂರೋ ರಿಪೋರ್ಟ್ B4 ನ್ಯೂಸ್ ಮಂಗಳೂರು.